ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ದಾಂಡೇಲಿಗೆ ಟ್ರಾವೆಲ್ ಹೊಡೆದು, ಇದು ದಾಂಡೇಲಿಯ 2ನೇ ವಿಡಿಯೋ. ದಾಂಡೇಲಿಯಲ್ಲಿ ಒಂದು ಶಿವಾಜಿ ಕೋಟೆ ಉಂಟು, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ, ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ನಾವು ಶಿವಾಜಿ ಕೋಟೆಗೆ ಟ್ರಾವೆಲ್ ಹೊಡೆದು. ಇದು ಎಲ್ಲಿರುವುದು ಹೇಳ್ತೇನೆ, ಇದು ಎಲ್ಲಿ ಇರುವುದು ಅಂತ ಹೇಳಿದ್ದೇನೆ. ಇದು ಎಲ್ಲಿರುವುದು, ದಾಂಡೇಲಿಯಲ್ಲಿ ಇರುವುದು. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು. ನಿನ್ನೆ ಸ್ವಲ್ಪ ಕ್ಲೈಮೇಟ್ ಸರಿ ಇಲ್ಲ, ಸ್ವಲ್ಪ ಮೈಂದ್ ಆಗಿತ್ತು. ಇವತ್ತು ದೂರ ಹೋಗುದು ನಾವು ಶಿವಾಜಿ ಕೋಟೆಗೆ ಟ್ರಾವೆಲಿಂಗ್ ಮಾಡುವ. ಬನ್ನಿ. ಶಿವಾಜಿ ಕೋಟೆ ಎಲ್ಲಿ ಇರುವುದು? ಇದು ಶಿವಾಜಿ ಕೋಟೆ ಶಿವಾಜಿ ಅವರು ನಿರ್ಮಾಣ ಮಾಡಿದಾರೆ ಅಂತ ನಂಬಲಾಗುತ್ತದೆ. ಇದು ಎಲ್ಲಿ ಇರುವುದು ಅಂತ ಹೇಳ್ತೇನೆ. ಇದು ದಾಂಡಲಿಯಲ್ಲಿ ಇರುವುದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡಲಿ ಎಂಬ ಪ್ಲೇಸ್ ಅಲ್ಲಿ ಅಲಿಯಾಲ ಎಂಬ ಒಂದು ತಾಲೂಕು ಉಂಟು, ಅಲ್ಲಿ ಇರುವ ಒಂದು ಪ್ಲೇಸ್ ಈ ಶಿವಾಜಿ ಕೋಟೆ. ಎಷ್ಟು ಗಂಟೆವರೆಗೂ ಇದು ಓಪನ್ ಉಂಟು? 24 ಗಂಟೆ ಸಹ ಓಪನ್ ಉಂಟು. ಇಲ್ಲಿ ಟಿಕೆಟ್ ಪ್ರೈಸ್ ಏನಿಲ್ಲ, ಫ್ರೀ ಆಗಿ ಹೋಗುದು. ಇದೊಂದು ಒಳ್ಳೆ ವೈಬಿರೋ ಪ್ಲೇಸ್ ಅಂತ. ಇದು ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ಬೇಕಾದ್ರೆ, ಅಕ್ಟೋಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೇದು. ಆ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಗ್ರೀನರಿ ಇಡ್ತಾರೆ, ಆಗ ಕೋಟೆ ನೋಡ್ಲಿಕ್ಕೆ ಸೂಪರ್ ಆಗ್ತದೆ ಅಂತ. ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ, ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಶಿವಾಜಿ ಕೋಟೆ ದಾಂಡಲಿ ಎಲ್ಲಿ ಇರುವುದು ನಿಮಗೆ ಹೇಳಿದ್ದೇನೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್. ಈ ದಾಂಡಲಿಯಲ್ಲಿ ಶಿವಾಜಿ ಕೋಟೆ ಎಂಬ ಒಂದು ಪ್ಲೇಸ್ ಉಂಟು. ಈ ಶಿವಾಜಿ ಕೋಟೆಯು ಶಿವಾಜಿ ಅವರು ನಿರ್ಮಾಣ ಮಾಡಿದ ನಂಬಲಾಗಿದೆ. ಈ ಶಿವಾಜಿ ಕೋಟೆಯಿಂದ ದಾಂಡಲಿ ಪಟ್ಟಣ ಉಂಟು, ಪಟ್ಟಣದಿಂದ 25 ಕಿಲೋಮೀಟರ್ ಇರುವುದು. ಮತ್ತೊಂದು ಹೇಳ್ಬೇಕಾದ್ರೆ ಈ ಬಸ್ ನಿಲ್ದಾಣ ಉಂಟು, ಈ ದಾಂಡಲಿ ಎಂಬ ಏರಿಯಾದಲ್ಲಿ ಒಂದು ಬಸ್ ನಿಲ್ದಾಣ ಉಂಟು, ಅಲ್ಲಿಂದ 20 ಕಿಲೋಮೀಟರ್ ಉಂಟು. ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣ ಯಾವುದು? ಹುಬ್ಬಳ್ಳಿ. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡುದು. ಬನ್ನಿ, ದಾಂಡಲಿಯಲ್ಲಿ ಶಿವಾಜಿ ಕೋಟೆ ಬಗ್ಗೆ ಮಾತಾಡಿಕೊಂಡು ಬರುವ. ಎಷ್ಟು ಕರೆಕ್ಟ್ ಹೇಳ್ತೇನೆ ಗೊತ್ತಿಲ್ಲ, ಇದರ ಇಷ್ಟರ ನನಗೆ ಅಷ್ಟು ಗೊತ್ತಿಲ್ಲ, ಇದರ ಇಷ್ಟರ ನನಗೆ ಸಿಗ್ಲಿಲ್ಲ, ಹುಡುಕಿ ಸಿಗ್ಲಿಲ್ಲ. ಇನ್ನು ಸಿಕ್ಕಿದ್ರೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೇನೆ. ದಾಂಡೇಲಿ ಶಿವಾಜಿ ಕೋಟೆಗೆ ಬೆಂಗಳೂರಿಂದ ಬಸ್ಸುಗಳುಂಟು. ಈ ಪ್ಲೇಸಿಗೆ ದಾಂಡೇಲಿ ಎಂಬ ಪ್ಲೇಸಿಗೆ ಬಸ್ಸುಗಳುಂಟು. ದಾಂಡೇಲಿ ಪಟ್ಟಣದಿಂದ ಆಗ ಹೇಳಿದ್ದೇನೆ 25 ಕಿಲೋಮೀಟರ್ ಇರುವುದು, ಅಂದಾಜು 25 ಕಿಲೋಮೀಟರ್ ಇರುವುದು. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ ಅಲಿಯಾಲ ಎಂಬ ಒಂದು ತಾಲೂಕು ಉಂಟು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ಎಂಬ ಪ್ಲೇಸ್ ಅಲ್ಲಿ ಇರುವುದು ಈ ಪ್ಲೇಸ್, ಈ ಶಿವಾಜಿ ಕೋಟೆ ಅಂತ. ಈ ಶಿವಾಜಿ ಕೋಟೆ ಎಂದು ನಂಬುದು ಅಷ್ಟೇ, ಇದು ಶಿವಾಜಿ ಅವರು ನಿರ್ಮಾಣ ಮಾಡಿದಂತ ಎಷ್ಟು ಕರೆಕ್ಟ್ ಗೊತ್ತಿಲ್ಲ. ದಾಂಡೇಲಿ ಶಿವಾಜಿ ಕೋಟೆಗೆ ಹತ್ತಿರ ಇರುವ ಪ್ಲೇಸ್ಗಳು ಯಾವುದು? ಒಂದು ಕಾವಲ ಕೇವ್ಗಳು, ಸಿಂತೆರಿ ರೋಕ್ಸ್ಗಳು, ಕಾಳಿ ನದಿಗಳು, ಕೆಲವು ರೀತಿಯ ಪ್ಲೇಸ್ಗಳು ಈ ಪ್ಲೇಸ್ ಹತ್ತಿರ ಉಂಟು. ಕೆಲವು ರೀತಿಯ ಹೋಮ್ ಸ್ಟೇಗಳು, ಹೋಟೆಲ್ಗಳು, ಒಳ್ಳೊಳ್ಳೆ ರೀತಿಯ ಫುಡ್ಗಳೆಲ್ಲ ಈ ಪ್ಲೇಸಿನ ಹತ್ತಿರ ಉಂಟು. ಈ ಒಂದು ಪ್ಲೇಸ್ ಉಂಟಲ್ಲ, ಆ ಪ್ಲೇಸಿನ ಹೆಸರು ಶಿವಾಜಿ ಕೋಟೆ.
ಇವತ್ತಿನ ವಿಡಿಯೋದಲ್ಲಿ ನನಗೆ ದಾಂಡೇಲಿಯಲ್ಲಿ ಇರುವ ಶಿವಾಜಿ ಕೋಟೆ ಬಗ್ಗೆ ತಿಳಿಸಿಕೊಟ್ಟೆ. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.